ಇನ್ನು ಕೆಲವು ದಿನಗಳ ಕಾಲ ಮಂಗಳೂರು ನಗರ ಸೇರಿದಂತೆ ವಿವಿಧ ಭಾಗಗಳಲ್ಲಿ ರೆಡ್ ರಥ ಸಂಚರಿಸಲಿದೆ. ಹೌದು, ಮಂಗಳೂರು ದಸರಾಕ್ಕೆ ಇನ್ನಷ್ಟು ಮೆರುಗು ನೀಡುವ ಉದ್ದೇಶದಿಂದ ರೆಡ್ ಎಫ್ಎಂನ ರೆಡ್ ರಥ ಕರಾವಳಿಯಾದ್ಯಂತ ಸಂಚರಿಸಿ ಜನತೆಯಲ್ಲಿ ನವರಾತ್ರಿ ಉತ್ಸವದ ಮೆರುಗನ್ನ ಹೆಚ್ಚಿಸಲಿದ್ದಾರೆ. ಕರಾವಳಿ ಕರ್ನಾಟಕದ ಹೆಸರಾಂತ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ 93.5 ರೆಡ್ ಎಫ್ಎಂನವರು ವಿನೂತನ ಪ್ರಯೋಗಕ್ಕೆ ಈ ವರ್ಷವೂ ಮುಂದಾಗಿದ್ದಾರೆ. ಹೌದು, ಈ ಬಾರಿಯ ದಸರಾ ಮಹೋತ್ಸವಕ್ಕೆ ಹೆಚ್ಚಿನ ಮೆರುಗನ್ನ ನೀಡುವ ಸಲುವಾಗಿ ರೆಡ್ ರಥವನ್ನ ನಿರ್ಮಿಸಿದ್ದಾರೆ. ಈ ರೆಡ್ ರಥ ಕರಾವಳಿಯಾದ್ಯಂತ ಸಂಚರಿಸಿ ಜನತೆಯಲ್ಲಿ ನವರಾತ್ರಿ ಸಂಭ್ರಮದ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಾ ಅವರನ್ನ ರಂಜಿಸಲಿದ್ದಾರೆ. ರೆಡ್ ಎಫ್ಎಂನವರು ಕಳೆದ 6 ವರ್ಷದಿಂದ ರೆಡ್ ರಥವನ್ನ ನಿರ್ಮಿಸಿ ದಸರಾ ಮಹೋತ್ಸವವನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸಿಕೊಂಡು ಬಂದಿದ್ದಾರೆ. ಈ ವರ್ಷವೂ ವಾಹನವೊಂದರಲ್ಲಿ ಸ್ಟುಡಿಯೋವೊಂದನ್ನ ನಿರ್ಮಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಸಂಚರಿಸಲಿದೆ. ಈ ಬಗ್ಗೆ ಆರ್ಜೆ ಪ್ರಸನ್ನ ಅವರು ಮಾಹಿತಿ ನೀಡಿದ್ದು ಹೀಗೆ. ಕಳೆದ 6 ವರ್ಷಗಳಿಂದ ನಾವು ಈ ಒಂದು ರೆಡ್ ರಥವನ್ನು ಮಾಡ್ತಾ ಇದ್ದೀವಿ. ಮಂಗಳೂರು ದಸರಾ ವೈಭವದಲ್ಲಿ ದಸರಾ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗನ್ನು ನೀಡಲಿಕ್ಕೆ ರೆಡ್ ಎಫ್ ಎಮ್ 6 ವರ್ಷದ ಹಿಂದೆ ಈ ಒಂದು ರೆಡ್ ರಥ ಅನ್ನೋಂಥ ಒಂದು ಕಾನ್ಸೆಪ್ಟನ್ನು ಮಂಗಳೂರಿನ ಜನತೆಗೆ ಪರಿಚಯ ಮಾಡಿಸಿದ್ವಿ. ಈ ವೆಹಿಕಲಲ್ಲೇ ಒಂದು ಸ್ಟುಡಿಯೋವನ್ನು ಮಾಡಿ RJs ಯಾವಾಗಲೂ ಸ್ಟುಡಿಯೋದಲ್ಲಿ ಶೋ ಮಾಡ್ತಾರೆ, ನೀವು ಕೇಳ್ತಾ ಇರ್ತೀರ. ಸೊ ಮೊದಲ ಬಾರಿಗೆ ನಾವು ಆ ಶೋ ಹೇಗಿರುತ್ತೆ, ಸ್ಟುಡಿಯೋ ಹೇಗಿರುತ್ತೆ ಅನ್ನೋಂಥ ಒಂದು ಎಕ್ಸ್ಪೀರಿಯನ್ಸನ್ನು ಜನರಿಗೆ ಕೊಡಬೇಕು ಅಂತ ರೆಡ್ ರಥ ಈ ವೆಹಿಕಲ್ ಮೂಲಕ ಮೊಬೈಲ್ ಸ್ಟುಡಿಯೋವನ್ನು ಮಾಡಿ ಇದರ ಮೂಲಕ ಮಂಗಳೂರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿನ ಜನತೆಯ ಜೊತೆಗೆ ಮಾತಾಡಿ ಅವರ ಒಂದು ನವರಾತ್ರಿಯ ಸಂಭ್ರಮ ಹೇಗಿದೆ, ಏನೆಲ್ಲ ವಿಶೇಷತೆಗಳಿದೆ ಅದನ್ನೆಲ್ಲ ನಾವು ಅಲ್ಲಿ ಜನರನ್ನ ಮಾತಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ರೆಡ್ ರಥ ಮಂಗಳೂರು ದಸರಾದ ಪ್ರೊಸೆಷನ್ನಲ್ಲಿ ಲೀಡ್ ವೆಹಿಕಲ್ ಆಗಿರುತ್ತೆ. ಎಲ್ಲ ಟ್ಯಾಬ್ಲೋಗಳ ಮುಂದೆ ನಾವಿರ್ತೀವಿ. ಸೊ ನಿಮ್ಮ ಏರಿಯಾ ಕೂಡ ನಮ್ಮ ರೆಡ್ ರಥ ಬರುತ್ತೆ. ಸಾಧ್ಯ ಆದರೆ ಬನ್ನಿ, ಮಾತಾಡಿ. ಹಾಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಂಗಳೂರು ದಸರಾ ಮೆರವಣಿಗೆಯಲ್ಲಿ ನಮ್ಮ ರೆಡ್ ರಥ ಇರುತ್ತೆ. ಈ ರೆಡ್ ಎಫ್ಎಂನ ರೆಡ್ ರಥ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿ ದಸರಾ ಮೆರವಣಿಗೆಯಲ್ಲೂ ಪಾಲ್ಗೊಳ್ಳುವುದು ವಿಶೇಷ. ಈ ಸಂದರ್ಭ ರೆಡ್ ಎಫ್ಎಂನ ಸ್ಟೇಷನ್ ಹೆಡ್ ಶೋಭಿತ್ ಶೆಟ್ಟಿ, HR ಅಡ್ಮಿನ್ ಶಿವಪ್ರಸಾದ್, ಪ್ರೋಗ್ರಾಂ ಹೆಡ್ ಯಶರಾಜ್, ಆರ್ಜೆಗಳಾದ ತ್ರಿಶೂಲ್, ರಶ್ಮಿ, ನಯನಾ ಉಪಸ್ಥಿತರಿದ್ದರು. ಶರಸಾಲಿಯನ್ V4 News 24/7 ಮಂಗಳೂರು.